ಕೇಂದ್ರ ಸರ್ಕಾರದ ಖಾಸಗೀಕರಣ ನೀತಿಯನ್ನು ವಿರೋಧಿಸಿ ಕೇಂದ್ರ ಅಂಚೆ ನೌಕರರು 2 ದಿನಗಳ ರಾಷ್ಟ್ರವ್ಯಾಪಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದು, ಮುಷ್ಕರದ ಹಿನ್ನೆಲೆಯಲ್ಲಿ ಪುತ್ತೂರು ಕೇಂದ್ರ ಅಂಚೆ ಕಚೇರಿಯ ಮುಂಭಾಗದಲ್ಲಿ ಅಂಚೆ ನೌಕರರು ಪ್ರತಿಭಟನೆಯನ್ನು ನಡೆಸುವ ಮೂಲಕ ಕೇಂದ್ರ ಸರ್ಕಾರದ ಖಾಸಗೀಕರಣ ನೀತಿಯನ್ನು ತಕ್ಷಣವೇ ಕೈಬಿಡಬೇಕೆಂದು ಒತ್ತಾಯಿಸಿದರು. ಅಲ್ಲದೆ ಗ್ರಾಮೀಣ ಅಂಚೆ ನೌಕರರಿಗೆ 7ನೇ ವೇತನ ಆಯೋಗ ಜಾರಿಗೊಳಿಸಬೇಕು, ಗ್ರಾಮೀಣ ಅಂಚೆ ನೌಕರರಿಗೆ ಪಿಂಚಣಿ ಸೇರಿದಂತೆ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ನೀಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. 3 ಸಂಘಟನೆಗಳು ಒಟ್ಟಾಗಿ ಸರ್ಕಾರದ ಮಾನ್ಯತೆ ಇರುವಂತಹ 3 ಸಂಘಟನೆಗಳು, ಒಂದನೇದಾಗಿ ಅಖಿಲ ಭಾರತ ಅಂಚೆ ನೌಕರರ ಸಂಘಟನೆ, ಎರಡನೇದಾಗಿ ರಾಷ್ಟ್ರೀಯ ಅಂಚೆ ನೌಕರರ ಸಂಘಟನೆ, ಮೂರನೇದಾಗಿ ಅಖಿಲ ಭಾರತ ಗ್ರಾಮೀಣ ಡಾಕ್ ಸೇವಕರ ನೌಕರರ ಸಂಘಟನೆ. ಈ 3 ಸಂಘಟನೆ ಸರ್ಕಾರದ ಮಾನ್ಯತೆ ಇರುವಂತಹ ಸಂಘಟನೆ. ಈ 3 ಸಂಘಟನೆಯ ನೌಕರರು ಇಂದು ಒಗ್ಗಟ್ಟಾಗಿ ಒಂದಾಗಿ 2 ದಿನಗಳ ರಾಷ್ಟ್ರವ್ಯಾಪಿ ಮುಷ್ಕರಕ್ಕೆ ಕರೆಗೊಟ್ಟಿದೆ. ಅದರ ಅನ್ವಯ ಪುತ್ತೂರು ವಿಭಾಗದಲ್ಲಿ ಎಲ್ಲ ನೌಕರರು ಒಂದಾಗಿ ಒಗ್ಗಟ್ಟಾಗಿ ಮುಖ್ಯವಾದ ಉದ್ದೇಶ ಸರ್ಕಾರದ ಏನು ಖಾಸಗೀಕರಣದ ಪ್ರಸ್ತಾವನೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಈ ಪ್ರಸ್ತಾವನೆಯನ್ನು ಕೈಬಿಡಬೇಕು. ಅದೇ ರೀತಿ 2 ವರ್ಷದಿಂದ ನೌಕರರಿಗೆ ಸಲ್ಲಬೇಕಾದಂತಹ ತುಟ್ಟಿ ಭತ್ಯೆ ಬಾಕಿ ಏನಿದೆ, ಆ ತುಟ್ಟಿ ಭತ್ಯೆ ಬಾಕಿಯನ್ನು ವಿಳಂಬ ಮಾಡದೆ ಪಾವತಿಗೊಳಿಸಬೇಕು. ಅದೇ ರೀತಿ ನಮ್ಮ ಗ್ರಾಮೀಣ ಡಾಕ್ ಸೇವಕ ನೌಕರರಿಗೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಬೇಕು. 7ನೇ ವೇತನ ಆಯೋಗದಲ್ಲಿ ಏನು ಶಿಫಾರಸುಗಳನ್ನು ಇನ್ನೂ ಜಾರಿಗೊಳಿಸದೆ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಈ ವಿಳಂಬ ನೀತಿಯನ್ನು ಅನುಸರಿಸದೆ ಅವರಿಗೆ ಸಲ್ಲಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು.